ಹಾಯ್ ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಒಂದು ಒಳ್ಳೆ ಟ್ರಿಪ್ ಆಗಿದ್ವಿ. ಅದಕ್ಕೋಸ್ಕರ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊ ಹೋಗ್ತಾ ಇದ್ದೀನಿ. ನೋಡ್ಬೋದು ಫ್ರಂಟಲ್ಲಿ ಹೇಗೆ ಕಾಣ್ತಾ ಇದೆ ಅಂತ. ಅಲ್ಟಿಮೇಟ್ ಆಗಿದೆ ಅಲ್ವಾ. ಮದರ್ ನೇಚರ್ ಅಂದ್ರೆ ಹಾಗೆ ತುಂಬ ಅದ್ಭುತವಾಗಿರುತ್ತೆ. ಓಕೆ, ಈ ಒಂದು ಪ್ಲೇಸ್ ಬಂದು ಇರ್ಪು ಫಾಲ್ಸ್ ಅಂತ. ಇದು ನಮ್ಮ ಕರ್ನಾಟಕ ಸ್ಟೇಟಲ್ಲೇ ಇದೆ. ಅದರಿಂದ ತುಂಬ ಅದ್ಭುತವಾಗಿ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನು ಎತ್ತ ಅಂತ. ನೋಡ್ತಾ ಇರ್ಬೋದು ನೀವು, ಸುತ್ತಮುತ್ತ ಕಾಡು, ಮಧ್ಯದಲ್ಲಿ ಇರುವಂಥ ಬೆಟ್ಟದಿಂದ ಮಧ್ಯ ಬರುವಂಥದ್ದು ನೀರು. ಅದಕ್ಕೋಸ್ಕರ ಯಾರು ಹೇಳಿದ್ರು ಅಂತ ಇಲ್ಲಿಗೆ ಹೊರಟ್ವಿ. ಇಲ್ಲಿ ಹೊರಟಾದ್ಮೇಲೆ ತುಂಬ ಕಾರ್ ಪಾರ್ಕಿಂಗು ತುಂಬ ಜನಕ್ಕೆ ಗೊತ್ತಿಲ್ಲ. ಯಾಕೆಂದರೆ ಇಂಥ ಪ್ಲೇಸ್ಗಳಲ್ಲಿ ತುಂಬ ಜನ ಇರ್ತಾರೆ, ಆದರೆ ಇಲ್ಲಿ ತುಂಬ ಜನ ಇರಲಿಲ್ಲ ನಾನು ನೋಡಿದ ಮಟ್ಟಿಗೆ. ನೀವುಗಳು ಅಷ್ಟೇ ಹೋಗ್ಬೇಕು ಅಂತಂದರೆ ಬೇಗ ಬೇಗ ಸಿಂಪಲಾಗಿ ಈ ಒಂದು ಪ್ಲೇಸ್ಗೆ ಹಾಕಿ ಹೋಗಿ. ಅದ್ಭುತವಾಗಿದೆ. ಮಾತ್ರ ಮಕ್ಕಳು ಮಾತ್ರ ಎಂಜಾಯ್ ಮಾಡುವಂಥ ಪ್ಲೇಸು ತುಂಬಾ ಸೂಪರಾಗಿದೆ ಅಂತಲೇ ಹೇಳ್ಬೋದು. ನಾವು ಹೋಗ್ತಿದ್ದಂಗೆ ಸಿಕ್ಕಿದ್ದು ಈ ಥರ ಒಂದು ಪ್ಲೇಸು. ಗಾಡಿಗಳು ನಿಂತಿರೋ ಪಾರ್ಕಿಂಗ್ ಎಲ್ಲ ಸ್ಪೇಸ್ ತುಂಬಾ ಇದೆ. ಅದಾದಮೇಲೆ ನಮಗೆ ಎದುರುಗಡೆನೇ ಸಿಗುವಂಥದ್ದು ದೇವಸ್ಥಾನ ಸಿಗುತ್ತೆ. ಮುಂದೆನೇ ನೋಡ್ತಾ ಇರ್ಬೋದು ನೀವು, ಇದೇ ಒಂದು ದೇವಸ್ಥಾನ. ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ನಾವು ತುಂಬ ಲೇಟ್ ಆದ್ರಿಂದ ಹೋಗೋಕ್ಕಾಗಲಿಲ್ಲ. ಮತ್ತೆ ಬರೋಣ ಅಂದ್ಬಿಟ್ಟು ನಾವು ಮತ್ತೆ ಫಾಲ್ಸ್ ಹತ್ರಕ್ಕೆ ಹೊರಟ್ವಿ. ನಾವು ಬೈಕ್ ನಿಲ್ಲಿಸಿ ಆರಾಮಾಗಿ ಹೋಗೋಣ ಅಂತ. ಪಾರ್ಕಿಂಗ್ ಇರೋದ್ರಿಂದ ಆರಾಮಾಗಿ ಪಾರ್ಕ್ ನಿಲ್ಲಿಸಿ. ಇಲ್ಲಿ ಯಾವುದೇ ಥರ ಪಾರ್ಕಿಂಗ್ ಚಾರ್ಜಸ್ ಕೂಡ ಇಲ್ಲ. ಆರಾಮಾಗಿ ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಬೋದು. ಜಾಗ ಸ್ಪೇಸು ತುಂಬಾ ಇದೆ. ಆದ್ದರಿಂದ ಹೊರಟ್ವಿ. ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಸಿಗುವಂಥದ್ದೇ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇದು ರಾಮೇಶ್ವರ ದೇವಸ್ಥಾನ. ಅದರಿಂದ ನಾವೇನು ಹೋಗೋಕ್ಕಾಗಲಿಲ್ಲ ಅಲ್ಲಿಗೆ. ಮತ್ತೆ ಬಂದು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಲೆಫ್ಟಿಗೆ ತಿರ್ಕೊಂಡ್ರೆ ನಿಮಗೆ ಈ ಒಂದು ಪ್ಲೇಸ್ ಅಂದರೆ ಜಲಪಾತಕ್ಕೆ ಹೋಗುವಂಥ ದಾರಿ ಸಿಗುತ್ತೆ. ಇಲ್ಲಿ ಫ್ರೆಂಡ್ಸ್ ತುಂಬಾ ಅಂಗಡಿಗಳಿವೆ. ಏನಾದರೂ ಬೇಕು ಅಂತಂದರೂ ಒಳಗಡೆ ಏನು ತಗೋಗೋಂಗಿಲ್ಲ. ಒಳ್ಳೆ ರೂಲ್ಸ್ ಅದು ಹೇಳ್ಬೇಕು ಅಂತಂದರೆ. ಈಗ ಒಳಗಡೆ ಎಲ್ಲ ಗಲೀಜು ಮಾಡ್ತಾರೆ. ಇಲ್ಲಿ ಹತ್ರ ಬಂತಿದ್ದಾಗೆ ನಮಗೆ ಕಾಣೋದೇನಪ್ಪ ಅಂದರೆ ಟಿಕೆಟ್ ತಗೊಂಡು ಒಳಗೆ ಹೋದ್ವಿ. ನೋಡ್ಬೋದು ಯಾವ ಥರ ಇದೆ ಅಂತ ಒಳಗಡೆ. ಇಲ್ಲೂ ಅಷ್ಟೇ ಒಳಗಡೆನೂ ಕೂಡ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದರಿಂದ ಅದ್ಭುತವಾಗಿ ಇರುತ್ತೆ. ರೋಡ್ ಕೂಡ ಅಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿಂದ ಟ್ರೆಕ್ಕಿಂಗ್ ಥರ ಅನಿಸುತ್ತೆ, ಚೆನ್ನಾಗಿದೆ. ಆದರೂ ಒಳಗಡೆ ಮಾತ್ರ ನೀವು ಒಳಗಡೆ ಹೋಗ್ತಿದ್ದಾಗೆ ಆ ಜಲಪಾತ ನಿಮ್ಮನ್ನ ಯಾವುದೋ ಹುಡುಗಿ ನಿಂತ್ಕೊಂಡು ಬಾಬಾ ಅಂತ ಕರೆದಂಗಿರುತ್ತೆ. ಆ ಜಲಪಾತ ಸೌಂಡ್ನೇ ಕೇಳ್ಕೊ ಹೋಗ್ಬೋದು. ಆ ಥರ ಫೀಲ್ ಆಯಿತು ನನಗೆ. ಆ ಜಲಪಾತ ಸುತ್ತ ಅಷ್ಟೇ. ಅಲ್ಲಿ ಒಳಗಡೆ ಎಂಟ್ರಿ ಕೊಡ್ತಿದ್ದಾಗೆ ನೀವು ಹತ್ರ ಹೋಗ್ತಿದ್ದಂಗೆ ಜಲಪಾತ ಬಾ ಅಂತ ಕರೀತಾ ಇರುತ್ತೆ. ಒಂಥರ ರಾಂಬೆ ಊರ್ವಶಿ ಮೇಲೆ ನಿಂತ್ಕೊಂಡು ಬಾಬಾ ಅಂತ ಕರೀತಾರಲ್ಲ, ಆ ಥರ ಅನ್ನಿಸ್ತು ನನಗೆ. ಹಿಂಗೆ ಒಳಗಡೆ ಹೋಗ್ತಾ ತುಂಬ ಟೂರಿಸ್ಟ್ಗಳೇನೋ ಬರ್ತಾ ಇರ್ತಾರೆ. ಹಿಂಗೆ ಒಳಗೆ ಹೋಗ್ತಾ ಒಂದು ನಮಗೆ ತೂಗು ಎಲೆ ಒಳ್ಳೆ ಬ್ರಿಡ್ಜ್ ಸಿಕ್ತು. ಒಳ್ಳೆ ಫೋಟೋಶೂಟು ಮಾತ್ರ ಅಲ್ಟಿಮೇಟ್ ಪ್ಲೇಸ್ ಅಂತ ಹೇಳ್ಬೋದು. ಈ ಒಂದು ಇದ್ರ ಮೇಲೆ ನಿಂತ್ಕೊಂಡು ತುಂಬಾ ಫೋಟೋಶೂಟ್ ಕೂಡ ಮಾಡಿದ್ವಿ ನಾವು. ನಿಮಗೆ ಅವೆಲ್ಲ ತೋರ್ಸೋಕ್ಕಾಗೋದಿಲ್ಲ. ಈಗ ನೀವು ಡೈರೆಕ್ಟಾಗಿ ಜಲಪಾತ ನೋಡಿದ್ರಂತೆ ಬನ್ನಿ. ಇದಾದಮೇಲೆ ಏನಪ್ಪ ಅಂದರೆ ಮೇಲ್ಗಡೆ ಇಲ್ಲಿ ಸ್ಟೆಪ್ ಸಿಗುತ್ತೆ. ಸ್ವಲ್ಪ ಮೇಲಕ್ಕೆ ಹೋಗಬೇಕು. ಒಂದು 200 300 ಮೀಟರ್ಸ್ ಆಗ್ಬೋದು ಅಷ್ಟೇ. ಅಲ್ಲಿಂದ ಅಂದರೆ ಟಿಕೆಟ್ ಕೌಂಟ್ರ್ ಇದೆಯಲ್ಲ, ಅಲ್ಲಿಂದ ಅಷ್ಟು ಆಗ್ಬೋದು ಅಷ್ಟೇ. ಆರಾಮಾಗಿ ನಡ್ಕೊ ಹೋದರೆ ನಮಗೆ ಕೆಲವೊಂದು ರಿಸ್ಟ್ರಿಕ್ಟೆಡ್ ಪ್ಲೇಸ್ ಕೂಡ ಇದೆ. ಅಲ್ಲೆಲ್ಲ ಹೋಗಬಾರ್ದು, ಮತ್ತು ಕಸ ಹಾಕಬಾರ್ದು ಅಂತ ಎಲ್ಲ ಬೋರ್ಡ್ಗಳು ಚೆನ್ನಾಗಿದೆ. ಎಂಟ್ರಿ ಕೊಡ್ತಿದ್ದಾಗೆ ನಮಗೆ ಹತ್ರ ಸಿಗೋವಂಥದ್ದೇ ಜಲಪಾತ. ಆದರೂ ತುಂಬ ನಡೆದ್ವಿ ಎಲ್ಲ ಸುಸ್ತಾಗೋಗಿದ್ರು. ನಾವು ಎನರ್ಜಿಟಿಕ್ ಬಾಯ್ ಆದ್ದರಿಂದ ಆರಾಮಾಗಿ ಹೋಗ್ಬಿಟ್ವಿ. ನೋಡಿ ಇಲ್ಲಿಗೆ ಬರ್ತಿದ್ದಾಗೆ ನೋಡಿ ನಮಗೆ ಕಾಣಿಸೋದೇ ಜಲಪಾತ. ಇಲ್ಲಿಂದ ನೋಡಿದ್ವಿ ತುಂಬ ಕಮ್ಮಿ ಜನರೇ ಇದ್ದಾರೆ ಅಂತ ಅಂದ್ಕೊಂಡ್ವಿ. ಆದರೆ ಅಲ್ಲಿಗೆ ಹೋದಾಗ ಸ್ವಲ್ಪ ಜಾಸ್ತಿನೇ ಇದ್ದರು. ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಬನ್ನಿ ಈಗ ಅಲ್ಲಿ ಮುಂದೆ ಹೋಗೋಣ. ಜಲಪಾತದ ಮುಂದೆ ಹೋದರೆ ಇಲ್ಲಿ ಹೋಯ್ತಾ ದೊಡ್ಡ ಜಲಪಾತ ಆಯ್ತಾ ಇರುತ್ತೆ. ನಾವು ಚಿಕ್ಕದು ಇದೇನು ಒಂದೇ ಒಂದು ಸಣ್ಣ ಇದ್ರಂಗೆ ಹರಿತಾವಲ್ಲ ಅಂತ ಅಂದ್ಕೊಂಡ್ವಿ. ಒಳಗೆ ಹೋದ್ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ದೊಡ್ಡದಿದೆ ಅಂತ. ಇಲ್ಲಿ ತುಂಬಾ ಫೋಟೋಶೂಟ್ಗಳು ನಡೀತಾಯಿತ್ತು. ಫೋಟೋಶೂಟರ್ಸ್ಗಳ ಮಾತ್ರ ಪೋಸ್ಗಳು ಕೊಡೋಕ್ಕೆ ತುಂಬಾ ಒಳ್ಳೆ ಜಾಗ ಇದು. ನೀವು ಯಾರು ಫ್ರೀ ಆಗಿದ್ದರೆ ಫ್ರೀ ಮಾಡಿಕೊಂಡು ಈ ಒಂದು ಜಾಗಕ್ಕೆ ಹೋಗಿದ್ದು ಬನ್ನಿ. ತುಂಬಾ ಸಖತ್ತಾಗಿದೆ ಮಾತ್ರ. ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇರ್ಪು ಫಾಲ್ಸ್ ಅಂತ.
ಮತ್ತೆ ಹೇಳ್ತಾ ಇದ್ದೀನಿ, ಇರ್ಪು ಫಾಲ್ಸ್ ಅಂತ ಆರಾಮಾಗಿ ಗೂಗಲ್ ಸರ್ಚ್ ಮಾಡಿ ಸಖತ್ತಾಗಿ ಸಿಗುತ್ತೆ ವ್ಯೂ ಮಾತ್ರ. ಈ ಒಳಗಡೆ ಹೋಗ್ತಾ ಹೋಗ್ತಾ ಬಂಡೆಗಳು ಈ ಥರ ಕಬ್ಬಿಣದ ಒಂದು ಇದು ಹಾಕಿ ನೋಡ್ತಾ ಇರ್ಬೋದು ಮೇಲ್ಗಡೆ ಯಾವ ಲೆವೆಲ್ ನೀರು ಬರ್ತಾ ಇದೆ ಅಂತ. ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಅದು ನೋಡಿದವ್ರಿಗೆ ಗೊತ್ತು, ಇಲ್ಲಿ ವೀಡಿಯೋದಲ್ಲಿ ಎಷ್ಟು ಕಾಣದೇ ಇದ್ದರೂ ನೋಡಿದವ್ರಿಗೆ ಮಾತ್ರ ಅದ್ಭುತವಾಗಿ ಕಾಣುತ್ತೆ. ನಾವು ತುಂಬ ಎಂಜಾಯ್ ಮಾಡಿದ್ವಿ. ನೋಡ್ಬೋದು ಮೇಲೆಗಡೆಯಿಂದ ನೀರು ಬರ್ತಾ ಇದ್ರು, ಕೆಳಗಡೆ ಅಷ್ಟು ಆಳನೂ ಇಲ್ಲ, ಮಕ್ಳುಗಳನ್ನೆಲ್ಲ ಕರ್ಕೊಂಡು ಈಸಿಯಾಗಿ ಹೋಗಿದ್ದು ಬರ್ಬೋದು. ಎಲ್ಲ ಒಂದು ಸತಿ ಹೋಗಿದ್ದು ಬನ್ನಿ. ಈ ಥರ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೂ ತುಂಬಾ ಎಕ್ಸ್ಪ್ಲೋರ್ ಮಾಡೋದಿದೆ. ಇಡೀ ಕರ್ನಾಟಕ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಹೀಗೆ ತೋರಿಸ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಬೇಗ ಚಾನಲ್ಗೆ. ಥ್ಯಾಂಕ್ ಯು.